ಸೌತಡ್ಕ ಮಹಾಗಣಪತಿ ದೇವರ ಸಂರಕ್ಷಣಾ ವೇದಿಕೆ ದೇವಸ್ಥಾನದ ಭೂಮಿಯನ್ನ ಕಬಳಿಸಲಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ದೇವರ ಭೂಮಿಯನ್ನ ದೇವಸ್ಥಾನಕ್ಕೆ ನೀಡುವಂತೆ ಆಗ್ರಹಿಸಿದ್ದಾರೆ. ದೇವಸ್ಥಾನಕ್ಕಾಗಿ ಖರೀದಿ ಮಾಡಿದ ಜಾಗವನ್ನ ದೇವರ ಹೆಸರಿನಲ್ಲಿ ಮಾಡಲು ಕಾನೂನಿನಲ್ಲಿ ಅವಕಾಶ ಇಲ್ಲದ ಕಾರಣ ಅದನ್ನು ಟ್ರಸ್ಟ್ ಹೆಸರಿನಲ್ಲಿ ಮಾಡಲಾಗಿತ್ತು. ಬಳಿಕ ಟ್ರಸ್ಟ್ ಹಾಗೂ ದೇವಸ್ಥಾನಕ್ಕೆ ಸಂಬಂಧ ಇಲ್ಲದಂತೆ ಮಾಡಿ ಜಮೀನು ಟ್ರಸ್ಟ್ ವಶಕ್ಕೆ ಹೋಗಿದೆ. ಹೀಗಾಗಿ ದೇವಸ್ಥಾನದ ಜಾಗವನ್ನು ಹಿಂತಿರುಗಿಸುವಂತೆ ಒತ್ತಾಯಿಸಿ ಈ ಪ್ರತಿಭಟನೆ ನಡೆಸಲಾಗಿದೆ. ಕ್ಷೇತ್ರದ ಭಕ್ತರು ಸಹಕಾರದೊಂದಿಗೆ ದೇವರ ಸಂರಕ್ಷಣಾ ವೇದಿಕೆಯಿಂದ ಈ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿ ಗಜಮುಖನೆ ಗಣಪನೆ ನಿನಗೆ ವಂಚನೆ ಅಂತ ಗಣಪತಿಯ ಭಕ್ತಿ ಹಾಡನ್ನು ತಿರುಚಿ ಹಾಡಲಾಗಿದೆ. ಈ ಹಾಡಿನ ಮೂಲಕ ದೇವರಿಗೆ ವಂಚನೆ ಮಾಡಿದವರ ವಿರುದ್ಧ ಪ್ರತಿಭಟನೆ ನಡೆಸಿದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂ ದೇವ